ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇತ ವಾರ್ತೆ ದೇವರ ಕಡಬ ತಾಲೂಕದ ಕೌಕ್ರಾಡಿ ಗ್ರಾಮ ಪಂಚಾಯತ್ ಸುತ್ತಡು ಸರಿಯಾಯಿನ ಮಾರ್ಗ ಇಜ್ಜಂದೆ ಸೀಕದರಿನ ಆಸ್ಪತ್ರೆ ಕೊನೆರೆ ಸಾಧ್ಯ ಒಂದೆ ಇಲ್ಲಲ್ದಕ್ಲು ಊರ್ದಕ್ಲಿನ ಒಟ್ಟು ಸೇರ ಒಂದು ಸೀಕ್ದರಿನ ತುಂಬೊಂದು ಕೊನದು ಆಸ್ಪತ್ರೆಗೆ ಸೇರ್ಸಾದಿರ ಇಚ್ಲಂಪಾಡಿ ಕೇರ್ನಡ್ಯದ ಸಾವಿತ್ರಿ ಗೋಪಾಲ್ ಕಿಡ್ನಿ ಕೆಟ್ಟದು ನೆರಳುಂದೆತ್ತದು ವಾರಗು ರಡ್ಡು ದಿನ ಪುತ್ತೂರ್ದ ಆಸ್ಪತ್ರೆ ಪೋದು ಮರ್ದು ಪಡಿವಡತ್ತಂಡು ಆಂಡ ಸಾವಿತ್ರಿಯರ್ನ ಇಲ್ಲಡೆ ಗಾಡಿ ಸಂಚಾರಗು ಸರಿಯಾಯಿನ ಮಾರ್ಗ ಇಜ್ಜಿ ಊರ್ದ ಜನವರಿ ಸಾದಿ ಬಿಡ್ದು ಕೊರಂದೆ ಈ ಸಮಸ್ಯೆ ಉಂಡಾತಂಡು ಸಾವಿತ್ರಿಯರಿಗೆ ಹುಷಾರಜ್ಜಂದಿನ ಜೋರಾತಂಡು ಇಲ್ಲಲ್ದಕ್ಲು ಅರಿನ ದಿರ್ತದು ಪುಗೇಲ್ ಕೊಡ್ದು ಕೊನದು ಆಸ್ಪತ್ರೆಗೆ ಸೇರ್ಸಾದಿರ ఇప్పుడు వెచ్చిట రిసి ఏదాను ഇവിടെ ഊർമിട്ട് കറക്റ്റ് ഊർമിട്ട് പുറകോട്ട് ചിന്നോട്ടാ അവിടെ ഊർമിട്ട് റിക്ഷ എടുക്കണ്ടേ റിക്ഷ എന്ത് പ്ലേ രാജു രാജു മുന്നോട്ട് വേണ്ട അത് കൊണ്ടുവരാം അടിപൊളിയാക്കരുതേ ചെരുപ്പ് കൊണ്ട് ഞാൻ പറയാം കശര ഞാൻ കൊണ്ടുപോണ്ടേ ವಿಧಾನ ಪರಿಷತ್ ಸದಸ್ಯರು ದುಂಬುದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಒಡಿಪುದ ನೇತ್ರಜ್ಯೋತಿ ಪ್ಯಾರಾಮೆಡಿಕಲ್ ಕಾಲೇಜದ ಮೊಬೈಲ್ ವಿಡಿಯೋ ಚಿತ್ರೀಕರಣ ಬಗೆಟ್ ಸುದ್ದಿ ಮಾಧ್ಯಮದ ಕ್ರೀಡಾ ಪಾತಿಡ್ದು ಇಡೀ ನಾಗರಿಕ ಸಮಾಜ ತರೆ ತಗ್ಗವನ ಸಂಗತಿ ಒಂದು ಬರವು ಕಲ್ಪನಾ ಪೊಣ್ಣುಲು ದುಂಬು ಎದುರು ಬತ್ತದು ಈ ದುಂಬು ಇಂಚಿನ ಸಂಗತಿ ನಡೆತದು ಒಂದು ಸಾರ್ವಜನಿಕವಾದ ಪನೊಂದುಲ್ಲೇರ ಒಂದು ನಡೆತದು ಕೆಲವು ದಿನದ ಬೊಕ್ಕ ಎಫ್ಐಆರ್ ಪಾಡ್ದೇರ ಪೊಲೀಸ್ ತನಿಖೆ ಇಡೀ ಸೋತುದುಂಡು ಮುಲ್ಪ ಪೊಲೀಸರ ಬೊಕ್ಕ ಜಿಲ್ಲಾಡಳಿತದ ಕೈನ ರಾಜ್ಯ ಸರ್ಕಾರ ಕಟ್ಟುಪಾಡ್ದಂಡು ಅಂಚಾದ ತುರ್ತು ವಿಡಿಯೋ ಕೇಸನ್ನು ಸಿಒಡಿಗೆ ಒಪ್ಸೇವಡೊಂದು ಒತ್ತಾಯ ಮಲ್ತೇರ ಇಂದತ ಪಿರವಡು ಬೇತೆ ಏರ್ನನ ಕೈ ಉಂಡು ಮೊಬೈಲ್ ಏನು ಏರಾದೆತ್ತೊಂದು ಬದಲ್ತದು ಕೊರೊಂದು ಬಲ್ಲಿರಂದು ಬರವು ಕಲ್ಪನಕಲು ಪನ್ಪುನ ಪಾತಿರಗು ಗುಮನ ಕೊರುಂಡ ಮಲ್ಲ ಚಾಲ ಒಂಜೆ ಇಂದತ ಪಿರವು ಉಪ್ಪು ಪೊಂಜೋಕ್ಲೆನ ತಂಡಸ್ ಬಗೆಟ್ ಗಂಭೀರ ದೂರು ಬನ್ನಗ ಈ ಕ್ಷಣಟೆಂದೇನು ಮಿತ್ತ ಮಟ್ಟದ ತನಿಖೆ ಮಲ್ಪಾಲೆಂದು ಮಾತೆರ್ಲ ಒತ್ತಾಯ ಮಲ್ತದೇರ ಆಂಡ ಸರ್ಕಾರ ನನಲಾಲಕದಜೆ ಅಂಚಾದಿಂದೇನು ವಿಶೇಷ ತನಿಖೆ ನಡಪಾಯರೆ ಸಿಒಡಿಗೆ ಕೊರ್ಲೆ ಇಂಚಿನ ಸಂಗೀತಲಿನ ಪಿರವು ಬೇತೆ ಎರ್ನನ ತಂತ್ರ ಲವ್ ಜಿಹಾದ್ ಕಾರ್ಯ ನಡಪಾವನಕ್ಲನ ಕೈ ಉಪ್ಪು ಪನ್ಪುನ ಸಂಶಯ ಎಂಕ್ಲೆಗೆ ಮೂಡೊಂದುಂಡೊಂದು ಕೋಟಾ ಶ್ರೀನಿವಾಸ ಪೂಜಾರಿ ಪಂಡಿರ ಉಡುಪಿಯ ಖಾಸಗಿ ಶಾಲೆಯಲ್ಲಿ ಶೌಚಾಲಯದಲ್ಲಿ ಮೊಬೈಲ್ ಮೂಲಕ ಚಿತ್ರೀಕರಣ ಮಾಡಿರುವಂಥ ಹೇಯ ಘಟನೆ ಇಡೀ ರಾಜ್ಯ ಮತ್ತು ದೇಶದಲ್ಲೇ ನಾಗರಿಕತೆ ತಲೆತಗ್ಗಿಸುವಂಥದ್ದು ಅನ್ನುವಂಥ ವಿಚಾರಗಳು ಇವತ್ತು ಚರ್ಚೆಗೆ ಬರ್ತಾ ಇದೆ. ಅಲ್ಲಿಯ ವಿದ್ಯಾರ್ಥಿನಿಯರು ಬಹಿರಂಗವಾಗಿ ಮಾಧ್ಯಮದ ಬಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಇಂಥ ಘಟನೆಗಳು 6-7 ತಿಂಗಳುಗಳಿಂದ ನಡೀತಾ ಇರುವಂಥ ಸುದ್ದಿ ಇತ್ತು. ನಾವು ಆತಂಕಿತರಾಗಿ ಜಾಗ್ರತೆ ಮಾಡ್ಕೊಳ್ತಾ ಇದ್ದೆವು. ಮುಂದಿನ ದಿನಗಳಲ್ಲಿ ಎಂಥ ಚಿತ್ರಗಳು ಹೊರಬರ್ಬೋದು ಅನ್ನೋ ಬಗ್ಗೆ ನಮಗೆಲ್ಲ ಹೆದರಿಕೆ ಮತ್ತು ಆತಂಕ ಇದೆ ಅನ್ನುವಂಥ ಮಾತುಗಳನ್ನು ವಿದ್ಯಾರ್ಥಿನಿಯರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ದುರಾದೃಷ್ಟಕ್ಕೆ ಘಟನೆ ನಡೆದ 4-5 ದಿವಸಗಳು ನಡೆದರೂ ಕೂಡ FIR ದಾಖಲಾಗುವುದಿಲ್ಲ. ವಿದ್ಯಾರ್ಥಿನಿಯರು ಬೀದಿಗೆ ಬಂದು ಪ್ರತಿಭಟನೆ ಮಾಡಿದ ನಂತರ ಜಿಲ್ಲೆಯ ವರಿಷ್ಠ ಪೊಲೀಸ್ ಅಧಿಕಾರಿಗಳು ನಾವು ಇದರ ಬಗ್ಗೆ ಪ್ರಕರಣ ದಾಖಲು ಮಾಡ್ತೇವೆ ಅಂತ ಹೇಳ್ತಾರೆ. ನನಗನ್ನಿಸುತ್ತೆ ಪೊಲೀಸರು ಮತ್ತು ಜಿಲ್ಲಾಡಳಿತದ ಕೈಯನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕಟ್ಟಿಹಾಕಿದೆ. ಇಂಥ ಘಟನೆಗಳು ನಡೆದಾಗ ಯಾರು ಮೊಬೈಲನ್ನು ಇಟ್ಟಿದ್ದಾರೆ ಆ ವಿದ್ಯಾರ್ಥಿನಿಯರು ಸಾರ್ವಜನಿಕವಾಗಿ ಏನು ಹೇಳ್ತಾ ಇದ್ದಾರೆ ಮಾಧ್ಯಮದ ಎದುರು ಅಂದರೆ 6-7 ತಿಂಗಳುಗಳಿಂದ ಇಂಥ ಘಟನೆಗಳು ಆಗ್ತಾಯಿದೆ ಅಂತ ಅನ್ನುವಂಥ ಹೆದರಿಕೆ ನಮಗಿದೆ. ಮೊಬೈಲ್ಗಳನ್ನು ಯಾರೋ ತಗೊಂಡೋಗಿ ಅದನ್ನು ಬದಲಿಸಿ ಕೊಡ್ತಾ ಇದ್ದರು ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇರೋದು ಸಾರ್ವತ್ರಿಕವಾಗಿ ಹೇಳಿದ್ದು ಎಲ್ಲೋ ಒಬ್ಬೊಬ್ಬರು ಹೇಳಿದ್ದಲ್ಲ. ಈ ಎಲ್ಲ ಹಿನ್ನೆಲೆಯನ್ನು ನೋಡಿದರೆ ವರಿಷ್ಠ ಪೊಲೀಸ್ ಅಧಿಕಾರಿಗಳ ಜಿಲ್ಲಾ ಮಟ್ಟದಲ್ಲಿರುವಂಥ SP ಅವರ ಮತ್ತು ಜಿಲ್ಲಾಡಳಿತದ ಕೈಯನ್ನು ರಾಜ್ಯ ಸರ್ಕಾರ ಕಟ್ಟಿಹಾಕಿದೆ ಅನ್ನುವಂಥ ಆರೋಪಗಳನ್ನು ಮಾಡಬೇಕಾಗಿದೆ. ನಾನು ಗೃಹ ಮಂತ್ರಿಗಳಾಗಿರುವಂಥ ಪರಮೇಶ್ವರ್ ಅವರಿಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಗ್ರಹಪಡಿಸುವುದೇನೆಂದರೆ ಸರ್ವರನ್ನೊಳಗೊಂಡ ಸಮಾಜ ಕಟ್ತೇವೆ ಅಂತ ನೀವು ಹೇಳ್ತಾ ಇದ್ದೀರಿ ಆಡಳಿತದಲ್ಲಿ.
ಆದರೆ ಇವತ್ತು ಹೆಣ್ಮಕ್ಕಳ ಶೌಚಾಲಯದಲ್ಲಿ ಮೊಬೈಲ್ ಮೂಲಕ ಚಿತ್ರೀಕರಣ ಮಾಡಿತ್ತು ಅನ್ನುವಂಥ ಗಂಭೀರ ಆರೋಪಗಳು ಬಂದಾಗ, ಇಂಥ ಕೆಟ್ಟ ಪರಂಪರೆಗಳ ಆರೋಪಗಳು ಬಂದಾಗ, ನಾಗರಿಕ ಸಮಾಜವನ್ನು ನಾಚಿ ತಲೆತಗ್ಗಿಸುವಂಥ ಆರೋಪಗಳು ಬಂದಾಗ ತಕ್ಷಣ ಇದನ್ನು ಉನ್ನತ ತನಿಖೆ ಮಾಡಬೇಕಲ್ಲ ನೀವು. ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಒಡಿಪುಡು ಸುದ್ದಿ ಮಾಧ್ಯಮದ ಕ್ಲೆಡ ಪಾತಿರ್ದು ಹಿಜಾಬುಡ್ದು ಬೊಕ್ಕ ಕಾಲೇಜಿದ ತಂಡಸ್ಟ್ ನಡತಿನ ಮೊಬೈಲ್ ವಿಡಿಯೋ ಚಿತ್ರೀಕರಣೋಡ್ದು ಒಡಿಪು ಚರ್ಚೆ ಅವನುಂಡು ಒವ್ವೆ ಹಾಸ್ಟೆಲ್ ಕಾಲೇಜಿ ವಸತಿ ಶಾಲೆಡ್ ಏರೆ ಇಂಚ ಮಲ್ತಂಡಲ ಎನ್ನ ಗುಮನಗು ಕನಲೆ ನಿಕ್ಲೆನ ರಕ್ಷಣೆ ಮಲ್ಪೆ ಅಂದ್ ಪಂಡಿರ ಎಂಕ್ಲೆನ ಪೊಂಡುಲೆನ ರಕ್ಷಣೆ ಮುಖ್ಯ ಆದುಂಡು ಖಾಸಗಿ ವಿಚಾರ ಪಿದೈ ಬುಡ್ದು ಬೊಡ್ಚಾಂದಿನೇಕ್ ಗಲಸ್ನಕ್ಲೆಗ್ ಶಿಕ್ಷೆ ಆವಡುಂದು ಒತ್ತಾಯ ಮಲ್ತೆರ. ಈ ಸಂಗತಿ ನಡತಿನ ಕಾಲೇಜದ ಮಾತ CCTV ವಿಡಿಯೋಲೆನುಬಕ ಮೊಬೈಲನ ಮಾತ FSLಗೆ ಕಡಪುಡೋಡು ಏರೆಲ್ಲ ಮುಲ್ಪ ಬಚಾವ್ ಮುಲ್ಪನ ಪ್ರಶ್ನೆ ಇಜ್ಜಿ ಆಯ್ನಾತ್ ಬೇಗ ಈ ಸಂಗತಿದ ತನಿಖೆ ಆವಡು ಆರೋಪಿಲೆಗ್ ಶಿಕ್ಷೆ ಆವಡುಂದು ಶೋಭಾ ಕರಂದ್ಲಾಜೆ ಪಂಡೆರ. ತಾನು ನಿಕ್ಲೆನ ಅಕ್ಕ ಅದು ಭಿನ್ನೈತೊನ್ವೆ ಒವ್ವೆ ಹಾಸ್ಟೆಲ್ ಕಾಲೇಜಿ ವಸತಿ ಶಾಲೆಡ್ ಏರೆ ಇಂಚ ಮಲ್ತಡಲ ಎನ್ನ ಗುಮನುಗು ಕನಲೆ ಮಾಹಿತಿ ಕೊರ್ನಕ್ಲೆನ ಗುಟ್ಟುಡ್ದು ಇದು ನಿಕ್ಲೆನ ರಕ್ಷಣೆ ಮಲ್ಪೆ ಲವ್ ಜಿಹಾದ್ ಮತಾಂತರ ಆವಂದಿನಂಚ ದುಂಬತ್ತ ಜಾಗ್ರತೆ ವಹಿಸುಡಾತಂಡು ಕೇಂದ್ರ ಗೃಹ ಮಂತ್ರಿಯರ್ನ ಗುಮನುಗ್ಲ ಕನತದ ತಾನು ನ್ಯಾಯ ಕೊರ್ಪಾವೆಂದು ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಬರವು ಕಲ್ಪನಾ ಪೊಣ್ಣುಲೆಗ್ ಪಂಡಿರ. ಮೊನ್ನೆಯಿಂದ ನಡೀತಾ ಇರುವಂಥ ಘಟನೆಗಳು ದೇಶದ ಗಮನವನ್ನು ಸೆಳೆದಿದೆ. ಯಾವ ನಮ್ಮ ಉಡುಪಿ ಶಿಕ್ಷಣಕ್ಕೆ ಬ್ಯಾಂಕಿಗೆ ಹೆಸರುವಾಸಿಯಾಗಿತ್ತು, ಕಳೆದ 2 ವರ್ಷದಿಂದ ಬೇರೆ ಬೇರೆ ಕಾರಣಕ್ಕಾಗಿ ಪ್ರಚಾರ ಆಗ್ತಾ ಇದೆ. ಒಂದು ದೃಷ್ಟಿಯಿಂದ ನಮಗೆ ತುಂಬ ನೋವು ತಂದಿದೆ. ಕಳೆದ ವರ್ಷ ಹಿಜಾಬಿನ ಕಾರಣಕ್ಕಾಗಿ ಉಡುಪಿ ಇಡೀ ದೇಶದಲ್ಲಿ ಚರ್ಚೆ ಆಯಿತು, ಜಗತ್ತಲ್ಲಿ ಚರ್ಚೆ ಆಯಿತು. ಈ ವರ್ಷ 3 ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರು ಇನ್ನೊಂದು ಕೋಮಿನ ವಿದ್ಯಾರ್ಥಿನಿಯರ ಖಾಸಗಿ ವಿಡಿಯೋವನ್ನು, ಅವರ ಶೌಚಾಲಯಕ್ಕೆ ಹೋಗುವಂಥ ವಿಡಿಯೋವನ್ನು ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಸುದ್ದಿಯಾಗಿದೆ. ನಮಗೆ ನಮ್ಮ ವಿದ್ಯಾರ್ಥಿನಿಯರ ರಕ್ಷಣೆ ಪ್ರಮುಖವಾದ್ದು. ನಮ್ಮ ಅಲ್ಟಿಮೇಟು ಅಂತಂದರೆ ಅದು ನಮ್ಮ ವಿದ್ಯಾರ್ಥಿನಿಯರ ರಕ್ಷಣೆ. ವಿದ್ಯಾರ್ಥಿಗಳ ಖಾಸಗಿ ವಿಚಾರಗಳು ಅಥವಾ ಅವರ ಶೌಚಾಲಯದ ವಿಡಿಯೋಗಳು ಹೊರಗಡೆ ಹರಿದಾಡ್ತವೆ. ಇದನ್ನು ಬೇರೆಯವರು ಮಿಸ್ಯೂಸ್ ಮಾಡ್ತಾರೆ ಅಂದರೆ ಅಂಥವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು, ಇದು ನಮ್ಮ ಅಪೇಕ್ಷೆ. ಇವತ್ತು ಜಿಲ್ಲಾಧಿಕಾರಿ ಮತ್ತು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆ ಕಾಲೇಜಿನಲ್ಲಿ ಏನೇನು ನಡೀತಾ ಇತ್ತು ಅನ್ನುವಂಥದ್ದನ್ನು ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಬಂದು ಹೇಳಿದ್ದಾರೆ. ನಾನು ಅವರನ್ನು ಕೇಳಿಸ್ಕೊಂಡಿದ್ದೀನಿ, ನಮ್ಮ ಶಾಸಕರು ಅದನ್ನು ಕೇಳಿಸ್ಕೊಂಡಿದ್ದಾರೆ ಮತ್ತು ಅಧಿಕಾರಿಗಳು ನಮ್ಮ ಸಮ್ಮುಖದಲ್ಲೇ ಅಲ್ಲಿ ಏನೇನು ನಡೀತಾ ಇದೆ ಅನ್ನುವಂಥದ್ದನ್ನು ಕೇಳಿಸ್ಕೊಂಡಿದ್ದಾರೆ. ಇಂಥ ಪ್ರಕರಣಗಳು ಕೇವಲ ಈಗ ಅಲ್ಲ, 1 ವರ್ಷದಿಂದ ನಡೀತಾ ಇತ್ತು ಅನ್ನುವಂಥದ್ದನ್ನು ಕೂಡ ಕೆಲವು ವಿದ್ಯಾರ್ಥಿನಿಯರು ಹೇಳಿದ್ದಾರೆ. ಮಧ್ಯಾಹ್ನದ ಹೊತ್ತಲ್ಲಿ ಲಂಚ್ ಬ್ರೇಕಲ್ಲಿ ಬೇರೆ ಬೇರೆ ಹುಡುಗರು ಕ್ಯಾಂಪಸ್ಸಿನ ಹತ್ತಿರ ಬರ್ತಾಯಿದ್ರು, ಕಾಂಪೌಂಡ್ ಹತ್ರ ಬರ್ತಾಯಿದ್ರು. ಅವರ ಹತ್ರ ಇವತ್ತು ಯಾವ ಆರೋಪಿ ಸ್ಥಾನದಲ್ಲಿದ್ದಾರೆ ಅಂತ ವಿದ್ಯಾರ್ಥಿಗಳು ಮಾತಾಡ್ತಿದ್ದರು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅದಕ್ಕಾಗಿ ನಾವು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ತಕ್ಷಣ ಅಲ್ಲಿ ಸುತ್ತಮುತ್ತಲಿರುವಂಥ ಎಲ್ಲ CC ಕ್ಯಾಮೆರಾಗಳನ್ನು ಕೂಡ ಅವರು ವಶಕ್ಕೆ ತಗೋಬೇಕು. ವಿದ್ಯಾರ್ಥಿನಿಯರ ಮೊಬೈಲನ್ನು ವಶಕ್ಕೆ ಈಗಾಗಲೇ ವಾಪಸ್ ತೊಗೊಂಡಿದ್ದಾರೆ ಅನ್ನುವಂಥದ್ದಿದೆ. ಇದೆಲ್ಲದರ ಕೂಡ FSL ರಿಪೋರ್ಟನ್ನು ತರಿಸ್ಕೋಬೇಕನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೀವಿ. ಮುಲ್ಕಿ ಸಮುದಾಯ ಆರೋಗ್ಯ ಕೇಂದ್ರಗೂ ಶಾಸಕ ರೋಮನಾಥ ಕೋಟ್ಯಾನ್ ಹೊರಡ್ದೊರನೆ ಪೋದು ಆರೋಗ್ಯ ರಕ್ಷಾ ಸಮಿತಿ ಸಭೆ ನಡಪಾದ ಆಸ್ಪತ್ರೆದ ವೈದ್ಯರ ಬೊಕ್ಕ ಬಾಕಿ ಬೇಲೆದಕ್ಲ ಗೋಸ್ಪರಿ ಬಗೆಟ್ ಏವ್ರತು ಜಯರು
ಆಸ್ಪತ್ರೆಡ್ ಆಡಳಿತ ಅಧಿಕಾರಿ ಡಾಕ್ಟರ್ ಕೃಷ್ಣ ಪಾತಿರ್ದು ಶಾಸಕರೆಡ್ದು ಆಸ್ಪತ್ರೆಗೆ ಡಯಾಲಿಸಿಸ್ ಯಂತ್ರ ಬತ್ತದಿತ್ತದು ಆಪರೇಟ್ ಮಲ್ಪರೆ ಬೇಲಿಗೆ ಜನತಾ ಕೊರತೆ ಇತ್ತದು ಸರ್ಕಾರಗೂ ಓಲೆ ಬರತಣಂದು ಪಂಡಿರ ಶಾಸಕರು ಮನಥ ಕೋಟ್ಯನ್ ಪಾತಿರ್ದು ಗ್ರಾಮೀಣ ಪ್ರದೇಶಲಿಡ್ದು ಮರ್ದಗಾದ ಸರ್ಕಾರಿ ಆಸ್ಪತ್ರೆಗೆ ಬರ್ಪುನ ಜನಕಲು ಆಸ್ಪತ್ರೆದ ಡಾಕ್ಟರ್ ಸೇರ್ದು ಬೇಲದಕ್ಲು ಒಟ್ರಾಸಿ ಬರ್ತಾನೆ ತೋಜಾ ಒಂದು ಲಿರಂದು ದೂರುಲು ಬೈದಂಡು ಒಂದು ಒವ್ವೆ ಕಾರಣಗ್ಲ ಪಿರ ಇಂಚ ಆಯರೆ ಬಲ್ಲಿ ಕರೀನಾ ಮೂಜಿ ವರ್ಷಲಿಡ್ದು ಆಸ್ಪತ್ರೆಗೆ ಬರೊಂದುಪ್ಪುನ ಮರ್ದಲಿನ ಲೆಕ್ಕ ಬೋರ್ಡು ಬೊಕ್ಕ ಮರ್ದಲಿನ ಟೆಂಡರ್ ಒಯ್ಸನ್ನಕ್ಲೆನ ಬಗೆಟ್ ಮಾಹಿತಿ ಬೋರ್ಡು ಈ ಬಗೆಟ್ ಸಾರ್ವಜನಿಕರೆಡ್ದು ದೂರು ಬತ್ತನೆಡ್ದವರ ಮಾತ ಸರಿಯಾದ ಪಡೊಂದು ಸೂಚನೆ ಕೊರಿಯರ ಆಸ್ಪತ್ರೆದ ಡಾಕ್ಟರ್ ಬೊಕ್ಕ ಬೇಲದಕ್ಲು ಸರಿಯಾಯಿನ ಪೊರ್ತಡು ಆಸ್ಪತ್ರೆಡು ಇತ್ತದು ಕರ್ತವ್ಯ ಮಲ್ಪಡೊಂದು ಶಾಸಕರು ಜಾಗ್ರತೆ ಪಂಡ್ಯರ ಒಂದುವೇ ಪೊರ್ತುಡು ಆಸ್ಪತ್ರೆಗೆ ಪೊಂಜೋಲೆನ ಸೀಕದ ಬಗೆಟ್ ಎಡೇನ ತೆರಿನಕ್ಲು ಪೆತ್ಪಾವುನ ಎಡೇನ ತೆರಿನಕ್ಲು ಪರ್ಪುನ ನೀಡ್ದ ಗೂವೆಲು ಆವುಡೈನ ಕರೆಂಟದ ಸಮಸ್ಯೆ ಹೈ ಮಾಸ್ಕ್ ಲೈಟ್ ಬೊಕ್ಕ ಆಸ್ಪತ್ರೆದ ಜಾಗೆ ಗುರ್ತ ಮಲ್ತದ ಏರ್ಲ ಜಾಗೆದ ಉಲೈ ಪಾಡಂದಿನಂಚ ಬರೆಗೋಡೆ ಕಟ್ಟುನ ಬಗೆಟ್ ಭಿನ್ನೈತೊನ್ನ ಓಲೆ ಕೊಡ್ದು ಬೊಕ್ಕ ಚರ್ಚೆ ನಡತಂಡ ಮುಲ್ಕಿ ತಹಸೀಲ್ದಾರ್ ಪ್ರದೀಪ್ ನಗರ ಪಂಚಾಯತ್ ಮುಖ್ಯಾಧಿಕಾರಿ ಎನ್ಎಂ ಮೇಸ್ತಾ ಜಿಲ್ಲಾ ಪಂಚಾಯತ್ ಜೂನಿಯರ್ ಇಂಜಿನಿಯರ್ ಪ್ರಶಾಂತ್ ಆಳ್ವ ಕಂದಾಯ ಅಧಿಕಾರಿ ಅಶೋಕ್ ಡಾಕ್ಟರ್ ಕೃಷ್ಣ ಪ್ರಸಾದ್ ಸಭೆಟಿತ್ತೇರು. ಇಲ್ಲಿದ್ದವ್ರು ಯಾರು ಮಾತಾಡೋದಿಲ್ಲ, ಇಲ್ಲಿದ್ದವರೇ ನನಗೆ ಬೇರೆ ಹೊರಗಿನವ್ರು ಯಾರು ಕೊಡೋದಿಲ್ಲ. ಇಲ್ಲಿದ್ದವರೇ ಬಂದು ಹಾಗೆ ಹೀಗೆ ಹೇಳ್ತಾರೆ. ನೀವು ಕ್ಲಿನಿಕಲ್ಲೇ ಇರುವುದು, ಇಲ್ಲಿ ಬರುವುದು, ಎಫೆಕ್ಟ್ ಓದುವುದು, ಹೊರಗೆ ಹೋದ್ರೆ ಇಲ್ಲಿ ಯಾರು ನೋಡುದು? ಮತ್ತೆ ನೋಡಿ, ಈಗ ನನಗೆ ಗೌರವಧನ ಕೊಡ್ತದೆ ಸರ್ಕಾರ, ತಹಶೀಲ್ದಾರಿಗೂ ಸಂಬಳ ಕೊಡ್ತದೆ, ನಿಮಗೂ ಸರ್ಕಾರ ಸಂಬಳ ಕೊಡ್ತದೆ. ಸಂಬಳ ಕೊಡುವಾಗ ನಾವು ಸರ್ಕಾರಿ ಕೆಲಸ ಸಿಗಬೇಕು ಅಂತ ನಾವು ಭಾರಿ ಕಷ್ಟಪಟ್ಟು ನಾನು ತಗೊಳ್ತೇವೆ. ಇಲ್ಲಿ ಬರುವವರು ಯಾರು ಅಂತ ಕೇಳಿದ್ರೆ ಅಶಕ್ತರು, ಪಾಪ ಕಷ್ಟದಲ್ಲಿರುವವರು. ಈಗ ನಿಮಗೆ ಗೊತ್ತಿದೆ, ಈ ಬಡವರಿಗೆಲ್ಲ ಒಂದು ದೊಡ್ಡ ದೊಡ್ಡ ರೋಗ ಬಂದ್ರೆ ಇಲ್ಲಿ ಹೋಗ್ಬೇಕು ಅವರು. ನೀವು ಅವರಿಗೆ ದೇವರಾಗಿ ನಿಂತವರಿಗೆ ಆರೈಕೆ ಮಾಡಿ ಅವರನ್ನು ಕಳಿಸ್ಬೇಕು. ಟ್ರೀಟ್ಮೆಂಟ್ ಮಾತ್ರ ಆಟಿಕಳಂಜೆ ತುಳುನಾಡದ ಒಂಜಿ ಮಂತ್ರ ತಂತ್ರ ತೆರಿನ ಶಕ್ತಿ ತುಳು ಜನಕ್ಲೆನ 4ನೇ ತಿಂಗಳು ಆಟಿ ಕರಿದು ಪೊಯ್ನಕ್ಲ ತಿಂಗಳು ಒವ್ವೆ ಎಡ್ಡೆ ಕಾರ್ಯ ನಡಪಂದಿನವು ನಂಬು ನಕ್ಲಿಗೆ ಇಂಬು ಕೊರ್ಪುನ ಭೂತಲು ಸಾನೊಲಿಡು ಇಜ್ಜಾಂದಿನ ತಿಂಗುಲ್ ಪನ್ಪುನ ನಂಬಿಕೆ ಬಲವಾದಿತ್ತದು. ಈ ತಿಂಗಳು ಸೀಕ್ ಸಂಕಟ ಹೆಚ್ಚಾದ ಅವೇನು ಪರಿಹಾರ ಮಲ್ತು ಕೊರಿಯರೆ ಕಳೆಂಜೆ ಆಟೆ ತಿಂಗಳು ಬರ್ಪೆಂದು ಮಾಮಲ್ಲ ನಂಬಿಕೆ ತುಳು ಜನಕ್ಲೆನವು ನಲಿಕೆ ಹತ್ತಂಡ ಪಾಣಾರ ಸಮಾಜದಕ್ಲು ಆಟಿ ಕಳೆಂಜಗ ಕಟ್ಟುವೆರು. ಭೂತಲೆನ ದಯೆ ಇಜ್ಜಾಂದಿನ ಆಟಿ ಇಡೀ ತುಳುನಾಡು ಆಯನವೇ ರಾಜ್ಯಭಾರ. ಗ್ರಾಮ ಗ್ರಾಮಡೆ ಇಲ್ಲಡೆ ಕಲೆಂಜನ ಕೊನದು ನಲಿಪಾವೆರು. ಜೋಕ್ಲೆಗ್ ಕಲೆಂಜನ ವೇಷ ಪಾಡ್ಪಾವೆರು. ಸೊಂಟು ಗುತ್ತಿರಿ ಕಾರ್ಗ್ ಗಗ್ಗರ ಹತ್ತಂಡ ಗೆಜ್ಜೆ ಮೋನಿಗ್ ಅರ್ಧಲ ಕೈಟ್ ಪತ್ತದ ತಿರ್ಗಾಯರೆ ಕೊಡೆತಂಚ ಉಪ್ಪುನ ತತ್ರ ಗಡ್ಡ ಮೀಸೆ ತರೆಕ್ ಪಾಲೆ ಬೊಕ್ಕ ಕೇಪುಲ ಪುತ ಸಿಂಗಾರುಡು ಕಟ್ಟಿದಿನ ಟೊಪ್ಪಿದಂಚಿನ ಸಾಧನ ಎಂಚಿನ ದುತ್ತೈತಲೆಡು ಕಲೆಂಜೆ ಬತ್ತದ ಪೊಂಜುವ ಅತ್ತಂಡ ಅಂಜು ಬೊಟ್ಟುನ ತೆಂಬರೆ ಬೊಕ್ಕ ಪನ್ಪುನ ಪಾರ್ದನುಗು ಸರಿಯಾದ ಜಾಲಡು ತತ್ರ ತಿರ್ಗಾ ಒಂದು ನಲಿಪುವೆ. ಪುಚ್ಚದ ಕುತ್ತಾಂಡ ಪೇರಡೆ ಪೋವಡು ನಾಯ್ದ ಕುತ್ತಾಂಡ ಬೊನ್ಯುಡೆ ಪೋವಡು ಕೋರಿದ ಕುತ್ತಾಂಡ ಉನುಪುಡು ಪೋವಡು ನರಮಾನ್ಯ ಕುತ್ತಾಂಡ ಕಡಲಿಡೆ ಪೋವಡಂದು ಕಲಂಜೆ ಪಾರ್ದನುಡು ತಿರಿಪಾವೆ. ಕುತ್ತ ಪಂಡ ಸೀಕಾದುಂಡು ಕಲಂಜನ ಅಮ್ಮೆರು ಬೆರ್ಮೆರು ಅಪ್ಪೆ ಮಾಂಕಾಳಿಗೆ ಆಟಿಡು ಆಯನ ಕಾರ್ಬಾರು ಅಂಚಾದ ಆಯೆ ದೈವಲೆಡ್ದಲ ಒಂಜಿ ಮಿತ್ತೊಂದು ಪರುಣಿ ತುಳುನಾಡು ಡುರ್ಮೇಡು ತಲಿಕೆ ಬೊಕ್ಕ ಪಾಣಾರ ಸಮಾಜದಕ್ಲು ಆಟಿ ಕಳೆಂಜೆ ಸಂಸ್ಕೃತಿನ ಒರಿಪ ಒಂದು ಬೈದೆರು. ಬಂಟ್ವಾಳ ತಾಲೂಕು ವಿಟ್ಲ ಕೈತಲ್ದ ಮಂಗಳ ಪದವು ಸುರುಳಿ ಮೂಲೆದ ಸೋಮಪ್ಪ ಪನ್ಪುನಾರು ಆಟಿ ಕಳೆಂಜನ ವರ್ಷಲ ನಲಿಪ ಒಂದುಲ್ಲೆರು. ಕೆಳಿಂಜ ಒಕ್ಕೆ ತುರುಬಕ ವೀರಕಂಬ ಈ ಮೂಜಿ ಗ್ರಾಮಲೆಡು ಪ್ರತಿಯೊಂಜಿ ಇಲ್ಲಡೆ ಪೋಪ ಅಂದು ಸೋಮಪ್ಪ ಸುರುಳಿ ಮೂಲೆ ಪನ್ಪೇರು. ಈ ಐನಕ್ಕೆ ಪೂರ ಕಲೆ ಒಂದು ಪ್ರತಿಯೊಂದು ಇಲ್ಲ ಅಲ್ದಲ್ಲ ರೋಗ ರುಜಿನ ಕಲೆವರ ಪೋಡು ಪಂಡದು ವಿಷ್ಣುದೇವರು ಈ ಆಣಿತ್ತಿನ ಜನ ವಾಮನಾವತಾರತ್ತಿನ ಜನ ಈ ತತ್ರನ ಕೊರದು ಭೂಮಿಡು ಇತ್ತೇರಿ
ಆ ಪುರತೋಟ ದೈವತ ಬಂಡ ಮಲ್ಲ ದೇವಲು ಶಿವದೇವರನ ಗಣಕುಲ ಆಯ್ನಂಚಿನ ಮಲ್ಲ ದೇವಲು ಜೂಮಾದಿ ಅದೀಪು ಉಳ್ಳಾಲ್ದಿ ಮಲ್ರಾಯ ದೈವಂಗುಲು ఒక ఇంచిన మల్లమల్ల దీవులు మల్లమల్ల కడస్తాలే దొంది ಸೂಟೆ ಕಡಿಸ್ತಾಲೆ ಅಜ್ಜನೆ ಅಡ್ಡಣ ಬಿಲ್ಲು ಪಗರಿ ನಿನ್ನ ಮಾತ ಪಾತೊಂದು ಬೊಬ್ಬೆ ಪಾಡೊಂದು ಬಣ್ಣಗ ಈ ಕಲೆಂಜಾಗಿ ಭೂಮಿಡು ಪೋಡಿಗೆ ಅಂಡಿಗೆ ಅದೇ ಬಂಡ ನಾವು ನಡೆದು ಮಲ್ಲ ಮಲ್ಲ ಶಕ್ತಿಲಿ ಬರೋದಿಲ್ಲ ನನಗೆ ಈ ಭೂಮಿಡು ಉಂತ್ಯಾರ ಆಪುಜಿ ಬಾಣದು ಕಲೆಂಜಿ ಬೆಳಿಪೇರ ಸುರು ಮಾಡ್ತಾರೆ ಭೂಮಿಡು ಬೆಳಿತಂದು ಪೋಣಗ ಮಾತಾ ದೇವಲ್ಲ ಒಂಜಿ ನೆತ್ತ ಅಶ್ವತ್ಥ ಮರತ ಅಟ್ಟು ಕಟ್ಟದಲ್ಪ ಇದು ಕಲೆಂಜನ ಅಡ್ಡ ಕಟ್ಟದ ಇದಾಯ ಬಲಿಪ್ಪು ಈಗ ದಾನ ಇಂಚಿನ ಪೋಡಿಗೆ ಅದು ಮಂಡರಿಗೆ ಅವನಿಗೆ ಪೋಡಿಗೆ ಅಂಡ ನಿಕ್ಲೆ ತೂಣ ನಿಕ್ಲೆ ಮಲ್ಲ ಅಣಿ ಕಟ್ಟುన్నారు ಮಲ್ಲ ಕಡಸ್ತಲೆ ಪಾತುన్నారు ಅವತ್ತು ನಿಕ್ಲ ದೊಂದಿ ಉಂಡು ಸೂಟೆ ಉಂಡು ಬೆಲ್ಲು ಬಗರಿ ಉಂಡು ನಿನ್ನ ಮತ್ತು ನಂಗೆ ಪೋಡಿಗೆ ನಡ ಇಪ್ಪಣದ ಆಯ್ತು ಬಂಡ ಒಂಜಿ ತತ್ರ ಮಾತ್ರ ಅಂದು ಮಂಡಿಗೆ ಈ ಬಲಿಪೆರ ಬಲ್ಲಿ ಈ ಎಂಕ್ಲಡ್ ದುಂಬು ಈ ಭೂಮಿಡು ಉಂಡಾತ ಅಂಚತಿ ಈ ಭೂಮಿಡು ಉಂಟೋಡು ಅಂದು ಮಂಡರಿಗೆ ಲೋಕದುರ್ಮಿಡ್ ಪದರ್ದು ಉಪ್ಪುನ ಸ್ಕೌಟ್ಸ್ ಅಂಡ್ ಗೈಡ್ಸ್ಲು ಸೇರ್ದುಪ್ಪುನ ಸಾಂಸ್ಕೃತಿಕ ಉತ್ಸವ ಜಾಂಬೂರಿ ವರ್ಷಗೊಂಜಿ ದೇಶಡು ನಡಪುಂಡು ಬೇತೆ ಬೇತೆ ದೇಶಲಿನ ಸಾಂಸ್ಕೃತಿಕ ಕೂಟಲು ಅವ್ವವು ದೇಶಲಿನ ಕಲೆ ಸಂಸ್ಕೃತಿ ಪ್ರದರ್ಶನ ಮಲ್ಪುವ ಎಂದೆರ್ದು ಅವ್ವವು ದೇಶಲಿನ ಕಲಾ ಶ್ರೀಮಂತಿಗೆ ಲೋಕಮಟ್ಟಗೂ ಗೊತ್ತಾದ ಪುದರ್ಪೋಪುಂಡು ಬೆದ್ರದ ಆಳ್ವಾಸ್ ಬರುವ ಪ್ರತಿಷ್ಠಾನ ನಡತಿನ ಜಾಂಬೂರಿ ಉತ್ಸವ ನನ್ನಲ ನಮ್ಮ ಕಣ್ಣೆದುರು ಬರೊಂದುಂಡು ಆಗಸ್ಟ್ 1 ಪದ್ರಾಡ್ ಮುಟ ದಕ್ಷಿಣ ಕೊರಿಯಾದ ಸಿಮನ್ ಗ್ರಾಮಡು ಜಾಂಬೂರಿ ಉಚ್ಚಯ ನಡಪರೆ ಉಂಡು ಎಂದೆಟ್ಟು ಭಾರತದ ಒಟ್ಟು 340 ಜೋಕ್ಲು ಪಾಲ್ದು ತೊಂದಿತ್ತದು ಎಂದೆಟ್ಟು ಕರ್ನಾಟಕದ 124 ಜೋಕ್ಲು ಲೇರ ಆಳ್ವಾಸ್ತ 8 ಜೋಕ್ಲು ಸೇರ್ದು ದಕ್ಷಿಣ ಕನ್ನಡ ಜಿಲ್ಲೆಡ್ದು 51 ಜೋಕ್ಲು 5 ಜನ ಬರವು ಕಲ್ಪನಕ್ಲು 7 ಜನ ಐಎಸ್ಟಿಲು ಪಾಲ್ದು ತೊನ್ವೇರ ಪುದರ್ಪೊಯಿ ರಂಗ ನಿರ್ದೇಶಕರ ಜೀವನ್ ರಾಮ್ ಸುಳ್ಯ ಪರಿಕಲ್ಪನೆ ಬೊಕ ನಿರ್ದೇಶನಡು ಭಾರತದ ಕಲಾ ವೈಭವ ಪ್ರದರ್ಶನ ಆಯ್ರವುಂಡು ಅಂಚಾದ ಜೀವನ್ ರಾಮ್ ಸುಳ್ಯ ನಿರ್ದೇಶನಡು ಆಟದ ಕಲಾವಿದರು ಪೃಥ್ವೀಶ್ ಬೊಕ ಕೂಟ ಕಲಾ ವೈಭವ ಗುಬೋಡಾಯ್ನ ದುತ್ತೈತ ಬಣ್ಣಗಾರಿಕೆ ವಸ್ತ್ರ ವಿನ್ಯಾಸ ತಯಾರು ಮಲ್ತೊಂದುಲ್ಲೆರು ಜೀವನ್ ರಾಮ್ ಸುಳ್ಯ ಈ ಬಗೆಟ್ ಪಾತೆರ್ದು ಮಾಹಿತಿ ಕೊರಿಯರು ದಕ್ಷಿಣ ಕೊರಿಯಾದ ತುಳುನಾಡ ಪಿಲಿಯೇ ಸಬಕ ಆಟ ಒಂಜೇ ಪೊರ್ತುಡು ಪ್ರದರ್ಶನಾಪನ ನಂಕಲ ಪಿರುಮೆದ ಸಂಗತಿ ದೇಶಭಕ್ತಿ ಗೀತನೆ ದಿರ್ತಪತ್ತುನ ವಂದೇ ಮಾತರಂದ ಒಟ್ಟುಗು ಅಶ್ವ ತ್ರಿವರ್ಣ ಬಾವುಟಲು ಅರಳ್ದು ಕಾರ್ಯಕ್ರಮ ಮುಗಿ ಇದೊಂದು ಒಳ್ಳೆಯ ಅವಕಾಶ. ಕಳೆದ ವರ್ಷ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೌಟ್ ಗೈಡ್ ಸಾಂಸ್ಕೃತಿಕ ಜಾಂಬೂರಿ ಮೂಡುಬಿದಿರೆಯಲ್ಲಿ ಆದದ್ದು ಇನ್ನೂ ಕೂಡ ನೆನಪು ನಮಗೇನು ಹಾಗೇ ಇದೆ. ಈಗ ಮತ್ತೆ 25ನೇ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೌಟ್ ಗೈಡ್ ಜಾಂಬೂರಿ ಈ ವರ್ಷ ನಡೀತಿರೋದು ಸೌತ್ ಕೊರಿಯಾದಲ್ಲಿ. ಆ ಸೌತ್ ಕೊರಿಯಾದಲ್ಲಿ ನಮಗೂ ಒಂದು ಅವಕಾಶ, ನಮ್ಮ ಈ ಯಕ್ಷಗಾನ, ಇಲ್ಲಿಯ ಹುಲಿವೇಷ, ಕರಾವಳಿಯ ಕಲೆಗಳನ್ನು ತೋರಿಸೋದಕ್ಕಾಗಿ. ಇಡೀ ಭಾರತದಿಂದ ಸುಮಾರು 300ಕ್ಕಿಂತ ಹೆಚ್ಚು ಸ್ಕೌಟ್ ಗೈಡ್ಗಳು ಈ ಉತ್ಸವದಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ಕರ್ನಾಟಕದಿಂದಲೇ ಕೇವಲ 125 ಜನ ಸ್ಕೌಟ್ಗಳು ಭಾಗವಹಿಸ್ತಾರೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸುಮಾರು 51 ಜನ ಸ್ಕೌಟ್ ಗೈಡ್ಸ್ಗಳು ಮತ್ತು ಶಿಕ್ಷಕರು, ISTಗಳು, ಅದರ ಜವಾಬ್ದಾರಿ ಹೊತ್ತವರೆಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಈ ಯಾರೆಲ್ಲ ಭಾಗವಹಿಸ್ತಾರೆ ಆಯಾ ಪ್ರದೇಶದ ಕಲೆಗಳನ್ನು ತೋರಿಸೋದಕ್ಕೆ ಕೂಡ ಒಂದು ಸಾಂಸ್ಕೃತಿಕವಾದ ಒಂದು ಅವಕಾಶ ಕೂಡ ಅಲ್ಲಿರೋದ್ರಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಈ ತಂಡಕ್ಕೆ ಒಂದು 5 ನಿಮಿಷದ ಒಂದು ಸಾಂಸ್ಕೃತಿಕ ಜಗತ್ತನ್ನು ತೋರಿಸುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ತುಳುನಾಡಿನ ಬಹಳ ಮುಖ್ಯವಾದಂಥ ಹುಲಿವೇಷ, ಅದರಲ್ಲೂ ಬಹಳ ಮುಖ್ಯವಾಗಿ ಯಕ್ಷಗಾನವನ್ನು, ಅದರಲ್ಲೂ ತೆಂಕು ಮತ್ತು ಬಡಗು ಎರಡನ್ನೂ ಪ್ರತಿನಿಧಿಸುವಂಥದ್ದು ಒಂದು ಪ್ರಯತ್ನ ಕೂಡ ನಮ್ಮ ತಂಡದಿಂದ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗೆ ಸ್ಕೌಟ್ ಗೈಡ್ಗಳೊಂದು 25 ಜನ ಒಳ್ಳೆ ಪ್ರತಿಭಾನ್ವಿತರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಈಗಾಗಲೇ ತರಬೇತಿಯನ್ನು ಕೊಡಲಾಗಿದೆ. ಅದು ಬಹಳ ಮುಖ್ಯವಾಗಿ ಜಿಲ್ಲಾ ಸ್ಕೌಟ್ ಗೈಡ್ ಇದರ ಆಯುಕ್ತರಾಗಿರುವಂಥ ಡಾಕ್ಟರ್ ಮೋಹನಾಳ್ವರ ಮಾರ್ಗದರ್ಶನದಲ್ಲಿ
ಇದಕ್ಕೆಲ್ಲ ವ್ಯವಸ್ಥೆಗಳನ್ನು ನಾವು ಈಗಾಗಲೇ ಸಿದ್ಧಗೊಳಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾಸ್ಟ್ಯೂಮ್ಸ್ಗಳನ್ನು ಎಲ್ಲವನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕಾಗಿ ನಾವು ಸಿದ್ಧಗೊಳಿಸಿದ್ದೇವೆ. ಈ 5 ನಿಮಿಷದ ಒಟ್ಟು ಅವಧಿಯಲ್ಲಿ 1 ಸೆಕೆಂಡು ಕೂಡ ವ್ಯರ್ಥ ಆಗದಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಸೆಟ್ ಮಾಡಿಕೊಂಡಿದ್ದೇವೆ. ರಾಷ್ಟ್ರೀಯ ಬಿಲ್ಲವ ಈಡಿಗ ಮಹಾಮಂಡಳಿ ಜಿಲ್ಲಾ ಸಮಿತಿದ ರಾಜ್ಯ ಒತ್ತುಗುರ್ಕಾರ್ಯರು ಜಿತೇಂದ್ರ ಸುವರ್ಣ ಶನಿವಾರ ಕುಡ್ಲಡ್ ಸುದ್ದಿ ಕೊಟ್ಟೋಡು ಪಾತಿರ್ದು ಬಿರ್ವೇರೆ ಸಮಾಜದ ಹಿರಿಯ ನಾಯಕರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಡು ಗುರ್ತಮಲ್ತೊನ್ನ BK ಹರಿಪ್ರಸಾದ್ ಸಮಾಜ ಸೇವೆಡು ಜನ ಮೆಚ್ಚುಗೆಗೆ ಸಂದದೇರು ಕಾಂಗ್ರೆಸ್ ಪಕ್ಷ ತಾನು ಲೆಕ್ಕೋಗು 10 ಪನ್ಪನಂಚ ಉಂಡೊಂದು 6 ಪಂಡಿನ ಪಾತಿರನೆಂಕ್ಲು ಎದ್ಕೊನ್ವಾಂದು ಪಂಡಿರ ರಾಜ್ಯದ ಬಿಲ್ಲವ ಈಡಿಗ ನಾಮಧಾರಿ ಸಮುದಾಯ ಅರನ ಪಿರವಡುಂಡು ಹರಿಪ್ರಸಾದ್ ಪರವಾದ ಕೆಲಸ ಮಲ್ಪರೆಂಕ್ಲು ಏಪಲ ತಯಾರುಲ್ಲ ಪಕ್ಷ ಅರೆನ ಸುಮಾರಾದು ತೂತುಂಡು ಅಂಚಾಯರೆ ಬಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಗು ಬರೆಯರೆ ಅರನ ಕೆಲಸ ಪುಣೆ ಪಾಟಿಕೆ ಉಂಡು ರಾಷ್ಟ್ರ ಮಟ್ಟೊಡು ಬುಲೈನ ಹರಿಪ್ರಸಾದ್ಗೆ ಅನ್ಯಾಯ ಆಂಡ ಸಮಾಜ ಸೈಸುಜಿ ಕಾಲ ಮೀರ್ದುಜಿ ನನಾಂಡಲ ಅರೆಗೆ ಸರಿಯಾಯಿನ ಮಂತ್ರಿ ಸ್ಥಾನ ಕೊರಡು ಸಿದ್ದರಾಮಯ್ಯರು ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮಗು ಅನುದಾನ ಬಿಡುಗಡೆ ಮಲ್ಪಡೊಂದು ಒತ್ತಾಯ ಮಲ್ತೊಂದುಲ್ಲ ಅಂದು ಆರ್ಪಂಡ್ಯರು. ಸೆಪ್ಟೆಂಬರ್ 1 ಬಾರಿ ಪಿರವುರಿದಿನ ವರ್ಗದಕ್ಲನ ಸಭೆ ಬೆಂಗಳೂರುಡು ನಡಪರೆ ಉಂಡು ಮೊಲಮಲ್ಲ ನಾಯಕರು ಭಿನ್ನರಾದು ಬರ್ಪಿರಂದು ಜಿತೇಂದ್ರ ಸುವರ್ಣ ತಿರಿಪಾಯರು. ರಾಷ್ಟ್ರೀಯ ಬಿಲ್ಲವ ಈಡಿಗ ಮಹಾಮಂಡಳಿ ಜಿಲ್ಲಾ ಗುರ್ಕಾರ್ಯರು ಸುರೇಶ್ ಚಂದ್ರ ಕೋಟ್ಯಾನ್, ಪ್ರೇಮನಾಥ ಕೆ, ಲೋಕನಾಥ ಪೂಜಾರಿ, ಸುರೇಶ್, ಶೋಭಾ ಕೇಶವ ಸುದ್ದಿ ಕೊಟ್ಟೊಡಿದ್ದೇರು. BK ಹರಿಪ್ರಸಾದ್ ರವರು ಕಳೆದ 49 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ AICC ಪ್ರಧಾನ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಯಾಗಿ ವಿವಿಧ ರಾಜ್ಯಗಳ ಉಸ್ತುವಾರಿಯನ್ನು ನೋಡಿಕೊಂಡು ಪಕ್ಷದಲ್ಲಿ ದುಡಿದವರು. ಅವರು ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆಯುವಂತಹ ರಾಷ್ಟ್ರೀಯ ಬಿಲ್ಲವ ಈಡಿಗ ಮಹಾಮಂಡಳಿಯ ವೇದಿಕೆಯಲ್ಲಿ ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ತನ್ನನ್ನು ಕಡೆಗಣಿಸ್ತಾ ಇದೆ. ಅವರ ಹೇಳಿಕೆಗೆ ನಾವು ಸ್ವಾಗತಾರ್ಹವಾಗಿದ್ದೆ. ಅವರು ಸನ್ಮಾನ್ಯ BK ಹರಿಪ್ರಸಾದ್ ಅವರು ನಮ್ಮ ನಾಯಕರಾಗಿರ್ತಕ್ಕಂತಹ ಸನ್ಮಾನ್ಯ ಜನಾರ್ದನ್ ಪೂಜಾರಿ, ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪರ ಅವರು ಇದ್ದ ಹಾಗೆ ಅವರಿಗೆ ತೊಂದರೆ ಆದಂತ ಹೇಳಿದರೆ ಇಡೀ ನಮ್ಮ ರಾಜ್ಯದ ಎಲ್ಲ ಬಿಲ್ಲವ ಸಮುದಾಯ ಇರ್ಬೋದು, ಈಡಿಗ ಸಮುದಾಯ ಇರ್ಬೋದು, ನಾಮಧಾರಿ ಸಮುದಾಯ ಇರ್ಬೋದು, ಎಲ್ಲರೂ ಅವರ ಹಿಂದೆ ಇದ್ದೇವೆ. ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನು ರಾಷ್ಟ್ರೀಯ ನಮ್ಮ ಮಂಡಳಿ ರೆಡಿ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಹಿಂದೆ ನಮ್ಮ ನಾಯಕರಿಗೆ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಇರ್ಬೋದು, ಬಂಗಾರಪ್ಪರ ಇರ್ಬೋದು, ಜಾಲಪ್ಪ ಅವರು ಇರ್ಬೋದು, ಬಹಳಷ್ಟು ಅವರಿಗೆ ಹಿನ್ನಡೆ ನಮ್ಮ ಪಕ್ಷದಲ್ಲಿ ಆಗಿದೆ. ಇನ್ನು ಮುಂದೆ ಅಂಥ ಒಂದು ಪರಿಸ್ಥಿತಿ ನಮ್ಮ ಸಮಾಜದ ನಾಯಕರಿಗೆ ಬರಬಾರ್ದು ಅಂತ ಹೇಳಿ ನಾವು ನಮ್ಮ ಕಳಕಳಿಯನ್ನು ಹೇಳಿಕೊಳ್ತಿದ್ದೇವೆ. ಇತ್ಯದ ಜವನ ಅನ್ಮ ಬೆನ್ನಿ ಸಾಕಲೆಡು ಉಮೇದು ಬುಡೊಂದುಪ್ಪನ ಪುರ್ತುಡು ಈ ಪ್ರಾಯದಂಗಿದನ ಪುರ್ತುಡ್ಲ ಕೃಷಿ ಕುಶಿಟುಪ್ಪನಕ್ಲು ನಮ್ಮ ಕಣಿದರು ತೋಜೊಂದುಲ್ಲೆರು. ಇತ್ತೆ ಟೇರೆಸ್ ಬೆನ್ನಿ ರೈಸೊಂದುಂಡು ಕುಡ್ಲ ನೀರ್ ಮಾರ್ಗದ ಬೆನ್ನಿದಾರ ರಾಬರ್ಟ್ ಡಿಸೋಜಾ ಟೇರೆಸ್ ಕೃಷಿಟ್ ಭಾರಿ ಉಮೇದು ಒಂದೆರು. ಬೆಂಡೆ, ಮನೂಲಿ, ಬದನೆ, ಬಸಳೆ ಸೇರ್ನಂಚ ತರಾವರಿ ಬಗೆತ ಕಾಯಿ ಕಜಿಪು ಸುತ್ತುಲೆನ ರಾಬರ್ಟ್ ಬುಲೆಪಾವಿರು ಹೆಚ್ಚಾದ ಸಾವಯವ ಬೆನ್ನಿಗೆ ಒತ್ತು ಕೊರ್ಪನ ಆರು ಟೇರೆಸ್ ಕೃಷಿ ಮಲ್ತದ ನೆಮ್ಮದಿದ ಬದುಕು ಸಾಕ ಒಂದುಲ್ಲೆರು. ತಾನು ಮಾರಿಯರ ಇಂದೇನು ಬುಲೆಪಾದಜಿ ಇಲ್ಲಲು ಕಾಯಿ ಕಜಿಪು ಸೊತ್ತುಲೆನ್ ಗಳಸನದಿಟ್ಟಿಡು ಟೆರೆಸ್ ಕೃಷಿ ಸುರುಮಲ್ತದೆ ಅಂದು ಪನ್ಪೆರು ರಾಬರ್ಟ್ ಡಿಸೋಜಾ. ಇತ್ಯದ ಕಾಲದ ಜವನರಿಗೆ ಹಿರಿಯರು ರಾಬರ್ಟ್ ಡಿಸೋಜರ್ನ ಕೃಷಿ ಪ್ರೀತಿ ಮಾದರಿ ಆದುಂಡು. ಬೆನ್ನಿ ಸಾಗುಲಿಡ್ದು ದೂರ ಪೋಂದು ಪುನಃ ಜವಂದಿ ಕೃಷಿ ಕಾರ್ಯದಂಚಿ ಮನಸ್ಸು ಕೊರಿಯರೆ ರಾಬರ್ಟ್ ಡಿಸೋಜಾ ಉಮೇದು ಕೊರೊಂದುಲ್ಲೆರು. ನಾನು ಹಲವು ವರ್ಷಗಳಿಂದ ಈ ಟೆರೆಸ್ಸಿನ ಮೇಲೆ ಎಲ್ಲ ಕೃಷಿಯನ್ನು ಮಾಡ್ತೇನೆ. ಬೆಂಡೆಕಾಯಿ ಮತ್ತು ತೊಂಡೆಕಾಯಿ ಮತ್ತು ನಿಮ್ಮ ಮನೋಲಿ ಮತ್ತು ಬದನೆ ಮತ್ತು ಬಸಳೆ ಮತ್ತು ಎಲ್ಲ ಥರದ ಭಾರಿ ಕಷ್ಟದಿಂದ ಭಾರಿ ಅದೇ ಮಿನದುಂಟು. ಕಪ್ಪು ಮಣ್ಣನ್ನು ಸೈದರ್ನಲ್ಲಿ ಹಾಕಿ ಅದು ಇದು ಮಾಡಿ ಅದಕ್ಕೆ ಹೊಯ್ಕೆ ಬೆರೆಸಿ
ಅದು ಮಣ್ಣನ್ನು ಇದು ಮಾಡೋದು ಸೆಟ್ ಮಾಡಿ ಅದರಲ್ಲಿ ಮಾಡೋದು ನಾನು ಇಷ್ಟ ತನಕ. ಇದು ಕೆಲವು ವರ್ಷಗಳಿಂದ ಇಲ್ಲಿ ನೀಡುಮರದಲ್ಲಿ ಯಾರಾದ ಇದು ಇಲ್ಲ, ಕೆಮಿಕಲ್ ಹಾಕ್ತೀರಾ? ಕೆಮಿಕಲ್ ಇಲ್ಲ ಇದಕ್ಕೆ. ಬಜಿ ಫರ್ಟಿಲೈಸರ್ ಬನ್ಯ ಹೇಳ್ತಾರಲ್ಲ ಅದು, ಮತ್ತು ಯಾವಾಗೆಲ್ಲ ಅಪರೂಪ ಸ್ವಲ್ಪ ಯೂರಿಯಾ, ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟು, ಮತ್ತು ಒಂದು ಸರ್ತಿ ಇಲ್ಲಿ ದನಗಳು ಇರ್ತದೆ ಅದರದ್ದು ಸಗಣಿಯನ್ನು ಮಿಕ್ಸ್ ಮಾಡಿ ಇಳಿದು, ಮತ್ತು ಸುಮಾರು ಒಂದು 10 ದಿವಸದ ನಂತರ ಎಲ್ಲ ಗಿಡಕ್ಕೆ ಆಗೋದು. ಅಷ್ಟೇ ಅಲ್ಲದೆ ಬೇರೆ ನಾನು ಯೂಸ್ ಮಾಡುವುದಿಲ್ಲ, ಯಾಕೆಂದರೆ ಅದು ಜೀವಕ್ಕೆ ಒಳ್ಳೆಯದಲ್ಲ. 84 ಈಗ ಇದು ನಾನು ಸ್ಟಾರ್ಟ್ ಮಾಡಿ ಸಾಧಾರಣ ಒಂದು 20 ವರ್ಷದಿಂದ ಮಾಡ್ತೇನೆ ನಾನು, 20 ವರ್ಷದಿಂದ. ಮತ್ತು ನನಗೆ ಒಂದು ಹಾಬಿ ಇದು, ಅದು ಮಾಡಲಿಕ್ಕೆ ಅಂತ ಅಲ್ಲ, ಹಣ ಮಾಡಲಿಕ್ಕೆ ಅಲ್ಲ ಅಂತಲ್ಲ, ಆಗ್ತದೆ ಒಂದು ಖರ್ಚಿಗೆ. ಆ್ಯಕ್ಟಿವ್ ಆಗಿರ್ತೀರಾ? ಹೌದು, ಕಲಿತು ಬಂದರೆ ನನ್ನ ಇದಕ್ಕೆ ಟ್ಯಾರಿಸ್ಗೆ ಬರಬೇಕಾದ್ರೆ 20 ಮೆಟ್ಲು ಉಂಟು. ಒಂದು ದಿವಸಕ್ಕೆ ನಾನು 3 ಸರ್ತಿ ಬಂದರೆ ಎಷ್ಟು 60 ಮೆಟ್ಲು ಆಯಿತು. ಅದಕ್ಕೋಸ್ಕರ ಈಗ ಅದು ನನ್ನ ಹೆಲ್ತಿಗೆ ಮದ್ದು ಅಂದರೆ ಅದು ಮಾತ್ರ, ಬೇರೆ ಎಂಥದ್ದು ಇಲ್ಲ. ಡಾಕ್ಟ್ರದ್ದು ಎಂಥದ್ದು ಮದ್ದಿಲ್ಲ, ಅದೇ ಮೇಲೆ ಬರೋದು ಕೆಳಗೆ ಹೋಗೋದು ಅಷ್ಟೇ ದಿವಸಕ್ಕೆ. ಮತ್ತು ಬೇಸಿಗೆ ಕಾಲದಲ್ಲಿ 2 ಸರ್ತಿ ನೀರು ಹಾಕೋದು ಇದಕ್ಕೆ. ಕುಡ್ಲದ ಉರ್ವ ಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನಡು ಪ್ರತಿಯೊಂಜಿ ಶುಕ್ರಾರ ಬಯ್ಯಗ ಭಜನಾ ಸಂಕೀರ್ತನೆ ನಡತೊಂದಿತ್ತದು. ಐನು ಈ ಶುಕ್ರಾರೊಡ್ದಿಂಚ ಕಾಂಡಿಡ್ದು ಬಯ್ಯ ಮುಟ್ಟ ನಡಪಾಯರೆ ಅಟ್ಟಣೆ ಮಲ್ತದ ಭಜನಾ ಸಂಕೀರ್ತನೆ ಸುರು ಮಲ್ತಿರು. ಮೀನು ಉದ್ಯಮಿ ಮೊಗವೀರ ನಾಯಕೆ ಶಶಿಬೆಂಡನ್ ಬೆಂಗ್ರೆ ತುಡಾರ ಬುಲ್ಪು ಪತ್ತಾದ ಕಾರ್ಯಕ್ರಮ ಉದಿಪನ ಮಲ್ತಿರ. ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರರ ಲಕ್ಷ್ಮಣ ಅಮೀನ್ ಕೋಡಿಕಲ್, ಏಳುಪಟ್ನ ಮೊಗವೀರ ಸಂಯುಕ್ತ ಸಭಾದ ಗುರ್ಕಾರ್ಯರ ಲೋಕೇಶ್ ಸುವರ್ಣ, ದುಂಬುದ ಗುರ್ಕಾರ್ಯರ ಗೌತಮ್ ಕೋಡಿಕಲ್, ಪ್ರಧಾನ ಕಾರ್ಯಂತರ ಜಗದೀಶ್ ಬಂಗೇರ, ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ಶಿವಾನಂದ ಕನ್ನಡ, ಮೀನು ಉದ್ಯಮಿ ಅನಿಲ್ ಕುಮಾರ್, ದೇವಸ್ಥಾನದ ಮುಕ್ತೇಸರರ ಭಕ್ತರು ಪಾಲ್ಗೊಂಡರು. ಜೋಕ್ಲೆಡ್ದ ನಲಿಕೆ ಭಜನೆ ನಡೆತಂಡ. ಉಳ್ಳಾಲ ತಾಲೂಕು ಕಿನ್ಯಾ ಗ್ರಾಮದ ಭಾರತೀಯ ಕಿಸಾನ್ ಸಂಘದ ಸಮಿತಿ ಸಂಚಾಲಕರ ಸಮೀರ ರಾವ್ ಉಳ್ಳಾಲ ತಾಲೂಕು ಸಮಿತಿ ಪರವಾದ ಸುದ್ದಿ ಕುಟೋಡ್ ಪಾತಿರ್ದು 300 ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ದುಂಬುದ ಪಂಚಾಯತ್ ಸದಸ್ಯರಾಯಿನ ಗಿರೀಶ್ ಕೊಟ್ಟಾರೆ ಮರಕಡ್ಪುನ ಕೆಲಸದ ಕ್ಲೈನ ಹನೀಫಾ ಬೊಕ ಸುಲೇಮಾನ್ ಹಿಡ್ದು 2022 ಸೆಪ್ಟೆಂಬರ್ 12 ಉಳ್ಳಾಲದ 300 ಗ್ರಾಮದ ಸರ್ವೆ ನಂಬರ್ 55 ಸರಕಾರಿ ಜಾಗಡಿತ್ತಿನ ಬಿಲೆಬಾಳುನ ಮರಕ್ಲೆನ ಕಡಪಾದ ಅಕ್ರಮವಾದ ಮಾರ್ದಿರು. ಈ ಬಗೆಟ್ ಕುಡ್ಲ ಕಾಡು ವಲಯದ ವಿಭಾಗಡು ಕೇಸ್ಲ ಪಾಡ್ದನೆಂದು ಪಂಡ್ಯರ. 300 ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವೀಂದ್ರ ರಾಜೀವ ನಾಯ್ಕ ಅಧಿಕಾರ ಹಾಳದು ಉಪಯೋಗ ಮಲ್ದೊಂದು ಕಾನೂನು ಮೀರ್ದೇರು. ಸರಕಾರಿ ಆಸ್ತಿಡಿತ್ತಿನ 57 ಮರಕ್ಲೆನ ಕಡಪಾದ ಮಾರ್ದೇರು. ಆತೆಯತ್ತು ಸರಕಾರಿ ಸೊತ್ತುಲೆನ ಕಾನೂನು ಮೀರ್ದು ಮಾಡ್ದೇರು. ಒರಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆದ ಈ ರೀತಿ ಕೆಲಸ ಮಲ್ತಿನಕ್ಕೆ ಎದುರಾದ ತಾಲೂಕು ಪಂಚಾಯತ್ ಬೊಕ್ಕ ಜಿಲ್ಲಾ ಪಂಚಾಯತ್ ಕಾರ್ಯತ್ವವನ್ನು ಅಧಿಕಾರಿಗಳ ದೂರು ಕೊಡ್ತುಂಡು ಅಂಚಾದ PDO ರವೀಂದ್ರ ಮೇರೆನ ತುರ್ತು ಅಮಾನತು ಮಲ್ಪಡು ಇಲಾಖೆ ತನಿಖೆ ನಡಪಾವುಡು ಇಜ್ಜಂಡ ಆಗಸ್ಟ್ 14 ಪ್ರತಿಭಟನೆ ನಡಪಾವಂದು ಸಮೀರ ರಾವ್ ಪಂಡೇರ. ಲೋಕನಾಥ ಕುತ್ತರ್, ರವಿ ಭಂಡಾರಿ, ರವಿರಾಜ್ ಸುದ್ದಿ ಕೊಟ್ಟೊಡಿದ್ದೇರು. ಭಾರತ ದಂಡ ಸಂಹಿತೆ 379 ಮತ್ತು 395 ಅನ್ವಯ ಪ್ರಕರಣವನ್ನು ದಾಖಲಿಸದೆ ಲೋಪ ಮಾಡಿದ್ದಾರೆ ಅರಣ್ಯ ಇಲಾಖೆ. ಕೇವಲ ಅರಣ್ಯ ಕಾಯ್ದೆ ಅನ್ವಯ ಪ್ರಕರಣ ದಾಖಲಿಸುತ್ತಾರೆ. ಈ 1ನೇ ಆರೋಪಿ ಅವರು ಪಂಚಾಯತ್ ಅಧಿಕಾರಿಯಾಗಿದ್ದು, ಅಭಿವೃದ್ಧಿ ಅಧಿಕಾರಿಯಾಗಿದ್ದು, ಜವಾಬ್ದಾರಿತ ಸರ್ಕಾರಿ ನೌಕರನಾಗಿದ್ದು ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ. ಆದ್ದರಿಂದ ನ್ಯಾಯಾಲಯದ ಬಂಧನ ಆದೇಶವಾಗಿದೆ. ಆದರೂ ಉಳ್ಳಾಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಅವರನ್ನು ಕರ್ತವ್ಯದಿಂದ ಅಮಾನತುಗೊಳಿಸಲಾಗಿರುವುದಿಲ್ಲ ಮತ್ತು ಇಲಾಖಾ ಶಿಸ್ತು ಕ್ರಮವನ್ನು ಕೈಗೊಳ್ಳದೇ ಇರುವುದು ದುರಂತವಾಗಿರುತ್ತದೆ. ಇದನ್ನು ಪಬ್ಲಿಕ್ ಮಾಡಲಿಕ್ಕೆ ಬೇಕಾಗಿ ನಾವು ನಿಮ್ಮ ಮುಂದೆ ಇದನ್ನೆಲ್ಲ ಇಡ್ತಾ ಇದ್ದೇವೆ. ಮತ್ತು ಗ್ರಾಮದ ರೈತರಿಗೆ ಇವರು ಕಿರುಕುಳ ನೀಡ್ತಾರೆ. ಕುಂಕಿ ಆಸ್ತಿಯನ್ನು ವಿರಹಿತಗೊಳಿಸುವ ಬಗ್ಗೆ ಜಿಲ್ಲಾಧಿಕಾರಿ ಅವರಿಗೆ ಪತ್ರ ಬರೆಯುತ್ತೇನೆಂದು ಬೆದರಿಸುತ್ತಾರೆ. 3/6/23 ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಅವರಿಗೆ 300 ಗ್ರಾಮದ ಭಾರತೀಯ ಕಿಸಾನ್ ಸಂಘದ ಗ್ರಾಮ ಸಮಿತಿಯ ಅಧ್ಯಕ್ಷರು
ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನು ಅಮಾನತುಗೊಳಿಸುವಂತೆ ಮನವಿಯನ್ನು ನೀಡಿರುತ್ತಾರೆ. ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಯವರು ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಆದ್ದರಿಂದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವೀಂದ್ರ ರಾಜೀವ್ ನಾಯಕರನ್ನು ತಕ್ಷಣ ಅಮಾನತುಗೊಳಿಸಿ ಆತನ ವಿರುದ್ಧ ಇಲಾಖಾ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದಲ್ಲಿ ಉಳ್ಳಾಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯ ಕಚೇರಿಯ ಮುಂದೆ ಭಾರತೀಯ ಕಿಸಾನ್ ಸಂಘ ಉಳ್ಳಾಳ ತಾಲೂಕು ಆಗಸ್ಟ್ 14ನೇ ತಾರೀಕಿನಂದು ಪ್ರತಿಭಟನೆ, ಧರಣಿ, ಸತ್ಯಾಗ್ರಹ ನಡೆಸಲಿದ್ದೇವೆ. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಪ್ರೌಢಶಾಲೆ ವಿದ್ಯಾವೇದಿಕೆಡ ಬರುವುದ ಬಂಡಶಾಲೆಡ ಆಟಿದ ನಿಂಪು ಚೇವು ತಜಂಕ್ ಕೇನ ಕೆರಂಗ್ ಕಾರ್ಯಕ್ರಮ ನಡೆದಿತ್ತದ ಲೇಸಡ್ ಬೇತೆ ಬೇತೆ ಗೌಜಿ ಅಟ್ಟಣೆ ಆದಿತ್ತಂಡ. ಜನಪದ ಪೊಲಬುದ ಬಿಡ್ಸಿರ ಕೆ ಪೇಜವರ ಆಟಿದ ಎಡ್ಡೆ ಪಾತ್ರ ಪಡ್ಯರ. ಗೀತಾ ಸಾಹಿತ್ಯ ಸಂಭ್ರಮದ ಪುದರ್ಪೊಯ್ನ ಕಲ್ಲಡ್ಕ ವಿಠ್ಠಲ ನಾಯಕರೆಡ್ದು ಆಟಿ ಸಂಪ್ರದಾಯದ ಸಂಭ್ರಮ ಮೂಡ್ದು ಬತ್ತಂಡ. ಮಧ್ಯಾಹ್ನ ಆಟಿದ ವನಸ ತೆನಸು ಗೌಜಿ ಗಮ್ಮತ್ ಅಟ್ಟಣೆ ಆದಿತ್ತಂಡ. ಮಧ್ಯಾಹ್ನದ ಬೊಕ್ಕ ಜಿಲ್ಲೆದ ಪುದರ್ಪೊಯಿ ಹಿಮ್ಮೇಳ ಮುಮ್ಮೇಳ ಕಲಾವಿದರನ್ನ ಒಟ್ಟು ಸೇರಿಗೆಡು ದೇವಪುಂಜ ತುಳು ಯಕ್ಷಗಾನ ನಡೆತಂಡ. ಇನ್ನು ಪಣಂಬೂರು ಪಟ್ಟ ಸಾಲ 7 ಕೊಪ್ಪದ ಕೊರಗೆರೆ ಅಂಚಿದ ವಿಠಲ ನಾಯ್ಕರ್ನ ಈ ಸಂಭ್ರಮದ ನಡುಟು ನಮ್ಮಂದೇನು ತೆರೆಯೋನು ಉತ್ತರ ಭಾರತ ಕುಳಿಪುಣ ಜೋಕುಲು ಪೂರ ಇನಿ ಜೀವನಗು ಬರೊಂದಿಪ್ಪುಣ ಅಂಚಿನ ಜೋಕುಲು ತುಳುನಾಡು ಒಳಂತೆ ಕೊನೊಪ್ಪೆ ಪಾತ್ರ ಗೊತ್ತುಂಡೆ. ನಮಸ್ಕಾರ. ಇಡಗಿರಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲು.